ರಾಜ್ಯ ಸರ್ಕಾರ ನಾವೆಲ್ಲನೂ ಮನೆ ಸುಡಕ್ಕೆ ಹೋಗಿದ್ದೀವಿ ಅಂತ ಸುಳ್ಳನ್ನು ಉಲ್ಟು ಹಬ್ಸಿದ್ವಿ. ನಾವು ಯಾವುದೇ ರೀತಿ ಏನು ಮನೆ ಸುಡೋ ಅಂತ ಒಂದು ಕೆಲಸ ನಾವು ಮಾಡಕ್ಕೆ ಹೋಗಲಿಲ್ಲ. ನಾವು ಪ್ರತಿಭಟನೆ ಮಾಡಿದ್ವಿ, ಅವ್ರಿಗೆ ತಿಳಿಸೋಂತ ಒಂದು ಪ್ರಯತ್ನ ಮಾಡ್ತಾ ಇದೀವಿ. ರಾಜ್ಯ ಸರ್ಕಾರದ ನಿರ್ಣಯದಲ್ಲಿ ಆರ್ಎಸ್ಎಸ್ ಪ್ರಭಾವವಿದೆ. ರಾಜ್ಯ ಸರ್ಕಾರ ಆರ್ಎಸ್ಎಸ್ ಮಾತು ಕೇಳಿ ಅಂಬೇಡ್ಕರ್, ಬಸವಣ್ಣ, ಕುವೆಂಪು ಅವರ ವಿಚಾರಗಳನ್ನು ಸುಟ್ಟು ಹಾಕಲು ಪ್ರಯತ್ನಿಸುತ್ತಿತ್ತು. ಹಾಗಾಗಿ ನಾವು ಆರ್ಎಸ್ಎಸ್ನ ಚಡ್ಡಿ ಸುಟ್ಟಿದ್ದೇವೆ ಎಂದು ಬಿಡುಗಡೆಗೊಂಡ ಎನ್ಎಸ್ಯುಐ ರಾಜ್ಯಾಧ್ಯಕ್ಷ ಕೀರ್ತಿ ಗಣೇಶ್ ಹೇಳಿಕೆ ನೀಡಿದರು. ಅವರು ತುಮಕೂರಿನ ಜಿಲ್ಲಾ ಕಾರಾಗೃಹದಿಂದ ಬಿಡುಗಡೆಗೊಂಡ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ, ಪಠ್ಯಪುಸ್ತಕ ಪರಿಷ್ಕರಣೆಯಲ್ಲಿ ಆದ ಗೊಂದಲಗಳ ಬಗ್ಗೆ ಹಾಗೂ ನಾಯಕರಿಗೆ ಅವಮಾನ ಮಾಡಿದವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವ ಬಗ್ಗೆ ಶಿಕ್ಷಣ ಸಚಿವರ ಮನೆಯ ಮುಂದೆ ಪ್ರತಿಭಟನೆ ನಡೆಸಿದ್ದು, ವಿನಾಕಾರಣ ತಮ್ಮನ್ನು ಬಂಧಿಸಲಾಗಿತ್ತು ಎಂದರು. ರಾಜ್ಯ ಸರ್ಕಾರದ ಪ್ರತಿಯೊಂದು ನಡೆಯ ಹಿಂದೆಯೂ ಆರ್ಎಸ್ಎಸ್ ನವರ ಪಾತ್ರವಿದ್ದು, ಅದರ ವಿರುದ್ಧ ಪ್ರತಿಭಟಿಸಿದ್ದೆವು. ಈ ಹೋರಾಟದಲ್ಲಿ ಕಾಂಗ್ರೆಸ್ ನಾಯಕರು ಸದಾ ನಮ್ಮ ಜೊತೆ ಇದ್ದರು. ದೇಶಕ್ಕೋಸ್ಕರ ಹಾಗೂ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಹೋರಾಟ ಮಾಡಿ ಜೈಲಿಗೆ ಹೋಗಿರುವುದು ನಮ್ಮಲ್ಲಿ ಖುಷಿ ತಂದಿದೆ. ನಾಡಿಗಾಗಿ ಜೈಲಿಗೆ ಹೋಗಿದ್ದು ಹೆಮ್ಮೆ ಅನ್ನಿಸುತ್ತದೆ. ಪಠ್ಯಪುಸ್ತಕದ ಗೊಂದಲ ನಿವಾರಣೆಯಾಗುವವರೆಗೂ ಸಹ ತಮ್ಮ ಹೋರಾಟ ನಿರಂತರವಾಗಿ ನಡೆಯಲಿದ್ದು, ಮುಂದಿನ ಹೋರಾಟದ ರೂಪುರೇಷೆ ಸದ್ಯದಲ್ಲಿ ರೂಪಿಸುತ್ತೇವೆಂದು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಹುಲಿಕುಂಟೆ ಮಠ ಹಾಗೂ ಇತರ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ವರದಿ ರಾಜೇಶ್ ರಂಗನಾಥ್. ಕುವೆಂಪು ಅವರು ಇರ್ಬೋದು, ಭಗತ್ ಸಿಂಗ್ ಅವರು ಇರ್ಬೋದು, ಅಂಬೇಡ್ಕರ್ ಅವರು ಇರ್ಬೋದು ಮತ್ತು ಬಸವಣ್ಣ ಅವ್ರ ವಿಚಾರಧಾರೆಗಳು ಮೊದಲು ಇವರು ಸುಟ್ಟಾಕಕ್ಕೆ ಪ್ರಯತ್ನ ಮಾಡ್ತಿದ್ರು. ಪಠ್ಯ ಪುಸ್ತಕ ವಿಚಾರವಾಗಿ ಏನು ಇಷ್ಟೊಂದು ಇವರು ಗೊಂದಲ ಸೃಷ್ಟಿ ಮಾಡಿದ್ರು, ಅದು ನಮ್ಮಲ್ಲಿ ವಿದ್ಯಾರ್ಥಿಗಳಲ್ಲಿ ಭಾಳಷ್ಟು ಅಸಮಾಧಾನ ಇದೆ. ಅದೇ ವಿಚಾರಧಾರೆಗಳನ್ನ ನಾವು ಇಟ್ಕೊಂಡು RSSನ ಚಡ್ಡಿ ನಾವು ಸುಡುವಂಥದ್ದು ಪ್ರತಿಭಟನೆ ಮಾಡಿದ್ವಿ. ಆದರೆ ಈ ರಾಜ್ಯ ಸರ್ಕಾರ ನಾವೆಲ್ಲನೂ ಮನೆ ಸುಡಕ್ಕೆ ಹೋಗಿದ್ದೀವಿ ಅಂತ ಸುಳ್ಳನ್ನು ಉಲ್ಟು ಹಬ್ಸಿದ್ವಿ. ನಾವು ಯಾವುದೇ ರೀತಿ ಏನು ಮನೆ ಸುಡೋ ಅಂತ ಒಂದು ಕೆಲಸ ನಾವು ಮಾಡಕ್ಕೆ ಹೋಗಲಿಲ್ಲ. ನಾವು ಪ್ರತಿಭಟನೆ ಮಾಡಿದ್ವಿ, ಅವ್ರಿಗೆ ತಿಳಿಸೋಂಥ ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಇವಾಗಲೂ ಕೂಡ ನಾವು ಅವ್ರಿಗೆ ತಿಳಿಸೋಂಥ ಪ್ರಯತ್ನ ಮಾಡ್ತಾ ಇದೀವಿ. ಇನ್ನು ಮುಂದಕ್ಕೂ ನಾವು ಹೋರಾಟ ಮಾಡ್ತೀವಿ. ಈ ಲಾಠಿಗೆ, ಜೈಲಿಗೆ, ಮತ್ತೊಂದಕ್ಕೆ, ಬೆದರಿಕೆಗೆ ನಾವು ಹಿಂದೆ ಜರೋ ಅಂತ ಪ್ರಸಕ್ತಿನೇ ಇಲ್ಲ. ನಾವು ಹಿಂದೆ ಜರೋದಿಲ್ಲ. ನಾವು ಮತ್ತಷ್ಟು ಉಗ್ರವಾಗಿ ನಾವು ಹೋರಾಟ ಮಾಡ್ತೀವಿ. RSS ಚಡ್ಡಿ ಕಾಂಪೌಂಡ್ ಒಳಗಡೆ ಹೋಗಿ ಪ್ರತಿಭಟನೆ ಮಾಡಬಾರ್ದು ಅಂತ ಇಲ್ವಾ ನಿಮ್ಗೆ? ಕಾಂಪೌಂಡ್ ಒಳಗಡೆ ನಾವು ಹೋಗಿರ್ಲಿಲ್ಲ. ವಿಡಿಯೋ ಇದೆಯಲ್ಲ, ಅಲ್ಲ, ಗೇಟ್ ಓಪನ್ ಆಗಿತ್ತು. ಆ ನುಗ್ಲಾಟದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಬಂದಾಗ ಒಂದ್ ಸ್ವಲ್ಪ 2 ಹೆಜ್ಜೆ ಮುಂದೆ ಹೋಗಿರೋದಿದೆ. ಅಲ್ಲ, ನೀವು ಆ ಕಾಂಪೌಂಡ್ ಒಳಗಡೆ ಹೋಗಿದ್ರೆ ತಾನೇ ಚಡ್ಡಿ ಬೆಂಕಿ? ಡಿಪಾರ್ಟ್ಮೆಂಟ್ ಅವ್ರು ಯಾವಾಗ ಬಂದ್ರು ಅವಾಗ ಹಿಂದೆಯಿಂದ ನಮ್ಮನ್ನ ತಡೆದ್ರು. ಆವಾಗ ನಾವು ಒಂದ್ ಸ್ವಲ್ಪ ಮುಂದೆ ಇರಬೇಕಾದ್ರೆ ಚಡ್ಡಿ ನೀವು ಬೆಂಕಿ ಹಾಕ್ತಾ ಇರುವಂತದ್ದು ಆ ಕಾಂಪೌಂಡ್ ಒಳಗಡೆ ತಾನೆ? ಇಲ್ಲ. ಕಾಂಪೌಂಡ್ ಗೇಟ್ ಅಂದ್ರೆ ಕಾಂಪೌಂಡ್ ಗೇಟ್ಗೂ ಮಿಡಲ್ ಅಲ್ಲಿ ಅಂದ್ರೆ ಗೇಟ್ ಓಪನ್ ಆಗಿತ್ತು. ಒಂದ್ 2 ಹೆಜ್ಜೆ ಒಳಗಡೆ ಇರ್ಬೋದು. ಈಗ ಎಷ್ಟು ಜನ ಅರೆಸ್ಟ್ ಮಾಡಿದ್ರು? ಏನು 24 ಜನನ ಅರೆಸ್ಟ್ ಮಾಡಿದ್ರು. ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಇರ್ಬೋದು, ಎಲ್ಲರೂ ಎದುರಿಸೋಂಥ ಒಂದು ಪ್ರಯತ್ನ ಮಾಡಿದ್ವಿ. ಇವೆಲ್ಲ ದುಡ್ಡುಗೋಸ್ಕರ ಬಂದಿದ್ದೀರಾ, ಅದು ಇದು ಹೇಳ್ಕೊಡಿ, ಬೇರೆ ಸ್ಟೇಟ್ಮೆಂಟ್ ಹೇಳಿ ಅಂತೆಲ್ಲ ನಮಗೆ ಎದುರಿಸೋಂಥ ಪ್ರಯತ್ನ ಮಾಡಿದ್ರು. ನಮ್ಮ NSUI ವಿದ್ಯಾರ್ಥಿ ಸಂಘಟನೆ ವತಿಯಿಂದ ಮತ್ತು ವಿದ್ಯಾರ್ಥಿಗಳು ಭಾಳಷ್ಟು ಜನ ಬಂದಿದ್ರು. ಯಾರು ಕೂಡ ಎದುರಲಿಲ್ಲ. ಬೇರೆ ಸ್ಟೇಟ್ಮೆಂಟು ಯಾರೂ ಕೊಡಲೂ ಇಲ್ಲ. ಯಾಕಂದರೆ ಅವರನ್ನು ಮುಂದಕ್ಕೂ ಹೋರಾಟ ಮಾಡೋದಕ್ಕೂ ಮುಂದೆ ಹೋರಾಟ ಮಾಡೋದಕ್ಕೂ ನಾವೆಲ್ಲ ತಯಾರಾಗಿದ್ದೀವಿ. ಪ್ರತಿಭಟನೆ ಮಾಡುವಾಗ ಏನಾದರೂ ಪರ್ಮಿಷನ್ ಏನು ತಗೊಂಡಿದ್ದೀರಾ? ನಾವು ಇಂಟಿಮೇಷನ್ ಏನು ಕೊಟ್ಟಿರಲಿಲ್ಲ. ಎಷ್ಟು ಮಟ್ಟಿಗೆ ಸರಿ ಓಕೆ? ಅನ್ನೋದು ಒಬ್ಬ ಮಿನಿಸ್ಟರ್ ಇಂಟಿಮೇಷನ್ ಕೊಟ್ಟಿರಲಿಲ್ಲ ಅಂತಂದರೆ ನಾವು ಅವ್ರಿಗೆ ಪ್ರತಿಭಟನೆ ಮಾಡ್ತೀವಿ ಅಂತ ತಿಳಿಸಿದ್ವಿ, ಮೆಸೇಜ್ ಮೂಲಕ ತಿಳಿಸಿದ್ವಿ. ಯಾರಿಗೆ ತಿಳಿಸಿದ್ದಾರೆ? ಆ ಡಿಪಾರ್ಟ್ಮೆಂಟ್ ಅವ್ರಿಗೆ ತಿಳಿಸಿದ್ವಿ. ಅಲ್ಲ, ಪರ್ಟಿಕ್ಯುಲರ್ ಯಾರಿಗೆ ತಿಳಿಸಿದ್ದಾರೆ? ಅದು ಇಲ್ಲಿ ಲೋಕಲ್ ನಮ್ಮ NSUI ತಂಡ ಏನಿದೆ ಅವ್ರು ತಿಳಿಸಿದ್ರು. ಅದನ್ನ ನಾನು ಡೀಟೇಲ್ಸ್ ತಿಳ್ಕೊಂಡು ನಿಮ್ಗೆ ಹೇಳೋಂಥ ಒಂದು. ನಿಮ್ಮ ಹೆಸರು? ಕೀರ್ತಿ ಗಣೇಶ್, NSUI ರಾಜ್ಯಾಧ್ಯಕ್ಷ. ಈಗ ಮುಂದಿನ ಇದು ಹೇಗೆ ಹೋರಾಟ? ನಾವೆಲ್ಲ ಮುಂದಿನ ಹೋರಾಟ ಹೇಗೆ ಮಾಡಬೇಕು, ಏನು ಮಾಡಬೇಕು, ಉಗ್ರವಾದ ಹೋರಾಟ ಯಾವ ರೀತಿ ರೂಪಿಸಬೇಕು ಅಂತ ಕೆಲವೇ ದಿನಗಳಲ್ಲಿ ನಾವು ಪ್ರಕಟಣೆ ಮಾಡ್ತೀವಿ. ಮತ್ತೆ ಹೋರಾಟ ಮುಂದುವರುತ್ತೆ. ಪಠ್ಯ ಪುಸ್ತಕದ ವಿಚಾರವಾಗಿ ಅನ್ಯಾಯ ಆಗಿದೆ, ಅದನ್ನ ಸರಿಪಡಿಸೋವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಹತೆ SSLC PUC. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಕೂಡ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL. ಮೊಬೈಲ್ ನಂಬರ್ 9743103968.